ಗೆದ್ದ ಉನ್ಮಾದದಲ್ಲಿ ಎಸ್ಡಿಪಿಐ ರಾಷ್ಟ್ರ ವಿರೋಧಿ ವರ್ತನೆ ತೋರಿಸಿದೆ. ಅದೊಂದು ಭಯೋತ್ಪಾದನಾ ಸಂಸ್ಥೆಯಲ್ಲ ಅಂತ ತಿಳಿದುಕೊಂಡಿದ್ದೆವು. ಆದರೆ ಈಗ ಭಯೋತ್ಪಾದನೆಗೆ ಪೂರಕವಾಗಿ ವರ್ತಿಸ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಎಸ್ಡಿಪಿಐ ನಡೆ ರಾಷ್ಟ್ರ ವಿರೋಧಿ ಕೃತ್ಯಕ್ಕೆ ಪೂರಕವಾಗಿದೆ. ಅವರು ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗಬೇಕಿತ್ತು, ಆದರೆ ನಮ್ಮ ಶತ್ರು ರಾಷ್ಟ್ರದ ಪರ ಘೋಷಣೆ ಕೂಗಿದ್ದಾರೆ. ಈ ಘಟನೆಯನ್ನ ಬಿಜೆಪಿ ತೀವ್ರವಾಗಿ ಖಂಡಿಸುತ್ತೆ ಅಂತ ಹೇಳಿದರು. ಕಾಂಗ್ರೆಸ್ನವರ ದ್ವಂದ್ವ ನಿರ್ಧಾರದಿಂದ ಜನ ಕೈ ಬಿಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರೇ ಕಾಂಗ್ರೆಸ್ ಕೈ ಬಿಡುತ್ತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಾಗ್ದಾಳಿ ನಡೆಸಿದರು. ಎಸ್ಡಿಪಿಐ ಉನ್ಮಾದದಲ್ಲಿ ತನ್ನ ವರ್ತನೆಯ ರಾಷ್ಟ್ರ ವಿರೋಧಿ ವರ್ತನೆಯನ್ನು ತೋರಿಸಿದೆ. ಒಂದು ರಾಜಕೀಯ ಪಾರ್ಟಿ ಎಸ್ಡಿಪಿಐ ರಾಜಕೀಯ ಪಾರ್ಟಿ. ಭಾರತದ ಸಂವಿಧಾನದ ಅಡಿಯಲ್ಲಿ ಅದು ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಸ್ಥೆ, ಚುನಾವಣಾ ಆಯೋಗದ ಒಳಗೆ ಸೇರಿರ್ತಕ್ಕಂಥ ಪಾರ್ಟಿ. ಅದು ಭಯೋತ್ಪಾದನಾ ಸಂಸ್ಥೆ ಅಲ್ಲ ಅಂತ ನಾವು ತಿಳ್ಕೊಂಡವರು. ಆದರೆ ಇವತ್ತು ಎಸ್ಡಿಪಿಐ ಎಲ್ಲ ಚಟುವಟಿಕೆಗಳು ಭಯೋತ್ಪಾದನಾ ಚಟುವಟಿಕೆಗೆ ಪೂರಕವಾಗಿದೆ. ಇವತ್ತು ಎಸ್ಡಿಪಿಐ ಎಲ್ಲ ಚಟುವಟಿಕೆಗಳು ರಾಷ್ಟ್ರ ವಿರೋಧಿಯಾಗಿರ್ತಕ್ಕಂಥದ್ದಿದೆ. ಗೆದ್ದಾಗ ಕಾರ್ಯಕರ್ತರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಪಾರ್ಟಿಯ ನಾಯಕರ ಜವಾಬ್ದಾರಿಗಳು. ಇವತ್ತು ಎಲ್ಲವನ್ನ ಎಲ್ಲ ನೀಡಿ ಗೆದ್ದ ಸಂಭ್ರಮದ ಅಡಿಯಲ್ಲಿ ಭಾರತ್ ಮಾತಾ ಕಿ ಜೈ ಹೇಳಬೇಕಾಗಿರ್ತಕ್ಕಂಥ ಮಾತು, ಭಾರತ್ ಮಾತಾ ಕಿ ಜೈ ಹೇಳಬೇಕಾಗಿರ್ತಕ್ಕಂಥ ಬಾಯಿ, ಭಾರತ್ ಮಾತಾ ಕಿ ಜೈ ಅನ್ನಬೇಕಾಗಿರ್ತಕ್ಕಂಥ ದೇಹ ರಾಷ್ಟ್ರ ವಿರೋಧಿ ಘೋಷಣೆಯನ್ನು ಹಾಕಿದೆ. ವಿರೋಧಿ ರಾಷ್ಟ್ರಕ್ಕೆ ಜೈ ಜೈಕಾರವನ್ನು ಹಾಕಿದೆ. ಇದೊಂದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಖಂಡಿಸುತ್ತೆ.